ಶಿಕ್ಷಣ ಸಂಸ್ಥೆ ಅನ್ನೋದು ಮಕ್ಕಳಿಗೆ ಕೇವಲ ಪಠ್ಯ ಮಾತ್ರ ಕಲಿಸೋದಲ್ಲ, ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸಿದ್ರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಬದುಕಲು ಸಾಧ್ಯ. ಈ ನಿಟ್ಟಿನಲ್ಲಿ ಮಂಗಳೂರಿನ ಶಿಕ್ಷಣ ಸಂಸ್ಥೆಯೊಂದು ವಿಭಿನ್ನ ಬಗೆಯ ಪ್ರಯೋಗಕ್ಕೆ ಮುಂದಾಗಿದೆ. ಈ ಶಾಲೆಯ ತರಗತಿಗಳ ಒಳಗೆ ಪಠ್ಯದ ಚಟುವಟಿಕೆಗಳು ನಡೆದರೆ ಹೊರಗಡೆ ವಿಭಿನ್ನವಾಗಿ ಕೃಷಿ ಚಟುವಟಿಕೆಗಳು ನಡೀತಾ ಇದೆ. ಹಾಗಿದ್ರೆ ಯಾವುದು ಆ ಶಿಕ್ಷಣ ಸಂಸ್ಥೆ? ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ವಿದ್ಯಾ ದೇಗುಲದ ಸುತ್ತ ಕಂಗೊಳಿಸ್ತಾ ಇದೆ ಬಗೆ ಬಗೆಯ ಹಸಿರು ಕೃಷಿ. ಪಠ್ಯದ ಜೊತೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಕೃಷಿಯ ಮಾಹಿತಿ. ಗುಣಮಟ್ಟದ ಶಿಕ್ಷಣಕ್ಕೂ ಸೈ, ಮಕ್ಕಳ ಆರೋಗ್ಯ ಕಾಪಾಡುವಲ್ಲೂ ಸೈ. ಶಾಲಾ ಅಂಗಳದಲ್ಲಿ ಕಂಗೊಳಿಸ್ತಾ ಇರೋ ತರಕಾರಿ ತೋಟ, ಚಪ್ಪರದಲ್ಲಿ ತೊನೆದಾಡ್ತಾ ಇರೋ ತರಕಾರಿಗಳು, ಹುಲುಸಾಗಿ ಬೆಳೆದು ನಿಂತಿರೋ ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ, ಬಸಳೆ, ಕೆಂಪು ಹರಿವೆ ಸೊಪ್ಪು, ಬೆಂಡೆಕಾಯಿ, ಬದನೆಕಾಯಿ, ಟೊಮ್ಯಾಟೊ, ಮೆಣಸು, ಮೂಲಂಗಿ, ಜೊತೆಗೆ ತರಹೇವಾರಿ ಸೊಪ್ಪುಗಳು. ಇವುಗಳ್ಯಾವುದು ಕೂಡ ಒಬ್ಬ ರೈತನ ತೋಟದಲ್ಲಿ ಕಂಡು ಬರ್ತಾ ಇರೋ ದೃಶ್ಯಗಳಲ್ಲ. ಇವೆಲ್ಲವೂ ನಿಮಗೆ ಕಾಣಸಿಗೋದು ಒಂದು ಶಾಲೆಯಲ್ಲಿ, ಅದು ಕೂಡ ಮಂಗಳೂರು ಎನ್ನುವ ಮಹಾನಗರದ ನಡುವೆ ಇರುವ ಶಾಲೆಯಲ್ಲಿ. ಅಂದಹಾಗೆ ಈ ವಿಭಿನ್ನ ಕಾನ್ಸೆಪ್ಟ್ಗೆ ಕೈ ಹಾಕಿ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಕೃಷಿಯ ಬಗ್ಗೆ ಜೀವನ ಪಾಠ ಹೇಳಿಕೊಡ್ತಾ ಇರುವುದು ಮಂಗಳೂರಿನ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್. ಎಸ್, ಪಠ್ಯದ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೃಷಿ ಚಟುವಟಿಕೆಯಲ್ಲಿ ಆಸಕ್ತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಈ ಯೋಜನೆಯನ್ನ ರೂಪಿಸಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಹೆಸರು ಪಡೆದುಕೊಂಡಿರುವ ಶಿಕ್ಷಣ ಸಂಸ್ಥೆ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಆಗಿ ತರಕಾರಿಗಳು ಹೇಗೆ ಬೆಳೆಯುತ್ತೆ, ಹೇಗೆ ಬೆಳೆಸಲಾಗುತ್ತೆ, ಅದಕ್ಕೆ ಬಳಸುವುದು ಏನು, ಒಬ್ಬ ಬೆಳೆಗಾರನಿಗೆ ಇರುವ ಸಮಸ್ಯೆಗಳೇನು ಇತ್ಯಾದಿಗಳನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದೆ. ಯಾವುದೇ ಮಂಗಳೂರು ನಗರದಲ್ಲಿ ಬೆಳೆಯುತ್ತಿರುವಂಥ ಅಥವಾ ಯಾವುದೇ ನಗರದಲ್ಲಿ ಬೆಳೆಯುತ್ತಿರುವಂಥ ಮಕ್ಕಳಿಗೆ ಇವತ್ತು ತರಕಾರಿ ಎಲ್ಲಿಂದ ಆಗುತ್ತೆ, ತರಕಾರಿ ಹೇಗೆ ಬರುತ್ತೆ ಅನ್ನೋದ್ರ ಕಲ್ಪನೆಯೇ ಇರುವುದಿಲ್ಲ. ಯಾಕಂದರೆ ಅವರು ಬೆಳಿಗ್ಗೆಯಿಂದ ಎದ್ದು ಶಾಲೆಗೆ ಹೋಗೋದು, ಸಂಜೆ ಶಾಲೆಯಿಂದ ಮನೆಗೆ ಬರೋದು, ಇಷ್ಟೇ. ತರಕಾರಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದು ಯಾವುದು ಅವರಿಗೆ ಗೊತ್ತಿರುತ್ತೆ. ತರಕಾರಿ ಎಲ್ಲಿರುತ್ತೆ ಅಂದರೆ ಮಾರ್ಕೆಟ್ ಇರುತ್ತೆ, ಅಷ್ಟು ಮಾತ್ರ ಗೊತ್ತಿರುತ್ತೆ. ಅದು ಹೇಗೆ ಬೆಳೀತೆ ಅನ್ನೋದು ಅವ್ರಿಗೆ ಕಲ್ಪನೆ ಇರುವುದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಶಾಲೆಗಳಲ್ಲಿ ಒಂದು ಗಾರ್ಡನನ್ನು ಮಾಡಿದ್ದೇವೆ. ಇದು ಪೂರ್ಣ ಸಾವಯವ ಯುಕ್ತವಾದದ್ದು. ಇಲ್ಲಿ ಯಾವುದೇ ಕೆಮಿಕಲ್ಸ್, ರಾಸಾಯನಿಕ ವಸ್ತುಗಳನ್ನು, ಗೊಬ್ಬರವನ್ನು ನಾವು ಬಳಸ್ತಾ ಇಲ್ಲ. ಸಗಣಿಯನ್ನು, ಹಟ್ಟಿ ಗೊಬ್ಬರವನ್ನೇ ನಾವು ಬಳಸ್ತಾ ಇದ್ದೇವೆ. ಹೀಗೆ ಎಲ್ಲ ರೀತಿಯ ತರಕಾರಿಯ ಸಸ್ಯಗಳನ್ನು ನೀವಿಲ್ಲಿ ಕಾಣಬಹುದು. ಈ ಆಸಕ್ತಿ ಮಕ್ಕಳು ಬೆಳೆಸಿಕೊಂಡಾಗ ಒಂದು ಜೀವನದಲ್ಲಿ ಕೂಡ ಅವರಿಗೆ ಒಂದು ಕುತೂಹಲ ಇರುತ್ತೆ ಮತ್ತು ಉತ್ಸಾಹ ಕೂಡ ಇರುತ್ತೆ. ಯಾಕಂದರೆ ನೀವು ಒಂದು ಗಾರ್ಡನ್ನಲ್ಲಿ ಗಿಡಗಳನ್ನು ಬೆಳೆಸಿ ಅದರೊಟ್ಟಿಗೆ ದಿನದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಳೆದ್ರೆ ಮನಸ್ಸಿಗೆ ಒಂದು ಪೀಸ್ ಆಫ್ ಮೈಂಡ್ ಅಥವಾ ನೆಮ್ಮದಿ ಇರುತ್ತೆ. ಈ ನೆಮ್ಮದಿ ಬೇರೆ ಎಲ್ಲೂ ಅವರಿಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನೀರು ಹಾಕೋದು, ಅದನ್ನು ಜಾಗ್ರತೆಯಿಂದ ನೋಡುವುದು, ಅದರಲ್ಲಿ ಹೂ ಬಿಟ್ಟಾಗ, ಕಾಯಿ ಬಿಟ್ಟಾಗ ಸಂತೋಷ ಪಡೋದು, ನಮ್ಮ ಮಕ್ಕಳು ಇದನ್ನು ಮಾಡ್ತಾ ಇರ್ತಾರೆ ದಿನ. ಆದ್ದರಿಂದ ಇಂತಹ ತೋಟಗಾರಿಕೆ, ತರಕಾರಿ ಬೆಳೆಸುವಂಥ ತೋಟಗಳಿಂದ ಬಹಳಷ್ಟು ಮಾಹಿತಿ ನಮ್ಮ ಮಕ್ಕಳಿಗೆ ಸಿಗುತ್ತೆ. ಇನ್ನು ಶಾಲಾ ಆಡಳಿತ ಮಂಡಳಿ ರೂಪಿಸಿದ ಈ ಒಂದು ವಿನೂತನ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದೆ. ವಿದ್ಯಾರ್ಥಿಗಳು ಕೂಡ ಆಸಕ್ತಿಯಲ್ಲೇ ಭಾಗಿಯಾಗ್ತಾ ಇದ್ದಾರೆ. ವಿಶೇಷ ಅಂದ್ರೆ ರಾಸಾಯನಿಕ ವಸ್ತುಗಳನ್ನ ಬಳಸದೆ ಸಾವಯವ ವಸ್ತುಗಳ ಮೂಲಕವೇ ತರಕಾರಿಗಳನ್ನ ಬೆಳೆಸಲಾಗಿದೆ. ಕೊಳೆತ ವಸ್ತುಗಳು ಹಾಗೂ ಇತರ ವಸ್ತುಗಳನ್ನ ಗೊಬ್ಬರಗಳನ್ನಾಗಿ ಮಾಡಿ ತರಕಾರಿ ಗಿಡಗಳಿಗೆ ಬಳಕೆ ಮಾಡಲಾಗ್ತಾ ಇದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭೋಜನಕ್ಕೂ ಬಳಕೆಯಾಗ್ತಾ ಇರುವುದು ಇದೇ ತರಕಾರಿಗಳು. Where we are having half an acre of land exclusively allotted for this particular task. All vegetables that is required for the canteen that we are running here is fulfilled by the vegetables that we have grown in our yard. To name a few vegetables, we have the spinach, amaranthus, radish, we have the drumstick, then we have the bottle gourd, the ridge gourd, ash gourd,
even chilies, tomato, brinjal, lady's finger. All these are grown exclusively in our own yard. No pesticides, no external fertilizers or the chemical fertilizers what we say is used. We are totally dependent on the Black Soldier composting unit, where we add on the waste that is generated in our campus and extract the organic manure, and the liquid that is taken from that is converted into 1:10 ratio there, blended with water, and that itself is supplemented to the plants around. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲೇ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯು ತನ್ನ ವಿಭಿನ್ನ ಪ್ರಯತ್ನದ ಮೂಲಕ ಎಲ್ಲರ ಗಮನ ಸೆಳೆತಾ ಇದೆ. ವಿದ್ಯಾರ್ಥಿಗಳ ಪೋಷಕ ವರ್ಗದಿಂದಲೂ ಅತ್ಯುತ್ತಮ ಪ್ರಶಂಸೆ ವ್ಯಕ್ತವಾಗಿದೆ. ಕ್ಯಾಮರಾಮ್ಯಾನ್ ಆದಿತ್ಯ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.